ಕೊರೋನಾ ನಂತರದ ಜೀವನಕ್ಕೆ ಆಧಾರವಾಗಿ ನೂರಾರು ಮಂದಿ ಪಂಜರ ಕೃಷಿ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡ್ರೆ ಈಗ ಅದುವೇ ಆಘಾತ ನೀಡುತ್ತಿದೆ. ಕುಂದಾಪುರದಲ್ಲಿ ತಲಾ 2,000ದಂತೆ ಮೀನು ಮರಿಗಳಿದ್ದ 115ರಷ್ಟು ಪಂಜರಗಳಿದ್ದ 1 ಲಕ್ಷಕ್ಕೂ ಅಧಿಕ ಮೀನುಗಳು ಸಾವಿಗೀಡಾಗಿವೆ. ಇದಕ್ಕೆಲ್ಲ ಇತ್ತೀಚೆಗೆ ಸಮುದ್ರದ ನೀರಿನ ಬಣ್ಣ ಬದಲಾದುದೇ ಕಾರಣ ಎಂಬ ಅನುಮಾನವೂ ಇದೆ. ಭಾಗಶಃ 60% ಮೀನುಗಳು ಸಾವಿಗೀಡಾಗ್ತಿದೆ. ಸಾವಿಗೀಡಾದ ಮೀನನ್ನು ಪ್ರತ್ಯೇಕಿಸಿ ನೀರಿನಿಂದ ಹೊರತಂದು ಹುಳ್ಳಾಗ್ತಿದ್ದು, ಪ್ರತಿದಿನ ಮೀನುಗಳು ಸಾಯುತ್ತಿದ್ದು ಲೆಕ್ಕಕ್ಕೆ ದೊರೆಯುತ್ತಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಮೀನುಗಾರಿಕಾ ಇಲಾಖೆ ಅಧಿಕಾರಿ ಹೇಮಲತಾ ಭೇಟಿ ನೀಡಿ ಹಾನಿಯ ಸಮೀಕ್ಷೆ ನಡೆಸಿದ್ದಾರೆ. ನಾನು ರವಿರಾಜ್ ಖಾರ್ವಿ ಅಂತ, ಕುಂದಾಪುರ ಕೆಜಿ ಕಲ್ಚರ್ ಅಸೋಸಿಯೇಷನ್ ಅಧ್ಯಕ್ಷ. ಕುಂದಾಪುರದ ಪಂಚಗಂಗಾವಳಿ ನದಿಯಲ್ಲಿ ಸುಮಾರು 115ಕ್ಕೂ ಹೆಚ್ಚು ಪಂಜರದಲ್ಲಿ ಮೀನನ್ನು ಸಾಕುವಂಥ ಒಂದು ಕೃಷಿಯನ್ನು ಮಾಡ್ತಿದ್ದೇವೆ. ಕಳೆದ ವರ್ಷ ಈ ಒಂದು ಕೃಷಿಯನ್ನು ಪ್ರಾರಂಭ ಮಾಡಿದ್ದೇವೆ, ಏನೂ ತೊಂದರೆ ಇರಲಿಲ್ಲ. ಆದರೆ ಈ ವರ್ಷ ಸುಮಾರು 1 ತಿಂಗಳಿಂದ ಈ ಪಂಜರದಲ್ಲಿ ಬಿಟ್ಟಂಥ ಮೀನು ಮರಿಗಳು ಏನು ಕಾರಣ ಅಂತ ಗೊತ್ತಿಲ್ಲ, ಸತ್ತೋಗ್ತಾ ಇದೆ. ತುಂಬ ಅದರಿಂದ ಪಂಜರ ಕೃಷಿ ಮಾಡುವಂಥ ಕೃಷಿಕರಿಗೆ ತುಂಬ ಇದರಿಂದ ನಷ್ಟ ಆಗಿದೆ. ನಿನ್ನೆ ಮೀನುಗಾರಿಕಾ ಇಲಾಖೆಯ ಮೇಡಮ್ ಬಂದು ನಷ್ಟದ ಅಂದಾಜನ್ನು ವರದಿಯನ್ನು ತಗೊಂಡೋಗಿದ್ದಾರೆ. ಹೆಚ್ಚಾಗಿ ಯುವಕರು ಈ ಒಂದು ಮೀನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಈ ಒಂದು ಸರ್ಕಾರ ಹಾಗೂ ಇಲಾಖೆಯ ಅಧಿಕಾರಿಗಳು ಅವರಿಗೆ ಆದಂಥ ನಷ್ಟವನ್ನು ಪರಿಹಾರದ ಮೂಲಕ ಕೊಟ್ಟು ಅವರನ್ನು ಧೈರ್ಯ ಹೇಳುವಂಥ ಕೆಲಸವನ್ನು ಇಲಾಖೆ ಮತ್ತು ಸರ್ಕಾರ ಮಾಡಬೇಕು. ಸುಮಾರು 50,000ಕ್ಕೂ ಹೆಚ್ಚು ಮೀನು ಮರಿಗಳು ಈಗಾಗಲೇ ಪ್ರತಿಯೊಂದು ಗೂಡಿನಲ್ಲೂ ಪಂಜರದಲ್ಲೂ ಸತ್ತೋಗಿದೆ. ಆರ್ಥಿಕವಾಗಿ ತುಂಬ ಕಷ್ಟದಿಂದ ಸಾಲ ಸೂಲ ಮಾಡಿ ಈ ಒಂದು ಪಂಜರದ ಕೃಷಿಯನ್ನು ಮಾಡುವಂಥ ಯುವಕರಿಗೆ ಇದರಿಂದ ತುಂಬ ಹೊಡೆತ ಬಿದ್ದಿದೆ. ಆದಷ್ಟು ಬೇಗ ಸರ್ಕಾರ ಹಾಗೂ ಇಲಾಖೆಯವರು ಪರಿಹಾರಕ್ಕಾಗಿ ಪರಿಹಾರ ನೀಡಿ ನಮ್ಮ ಯುವಕರನ್ನು ಧೈರ್ಯ ತುಂಬಬೇಕು. ಮತ್ತು ನಾಳೆ ಮಂಗಳೂರಿನ CMFRನ ಅಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳು ಬಂದು ಈ ಒಂದು ಮೀನಿನ ಪರೀಕ್ಷೆಯನ್ನು ಯಾವ ರೀತಿಗೆ ಯಾವುದು ಕಾರಣದಿಂದ ಈ ಒಂದು ಮೀನುಗಳು ಸತ್ತಿವೆ ಅಂತ ಹೇಳುವಂಥ ಪರೀಕ್ಷೆ ಮಾಡಲಿಕ್ಕೆ ನಾಳೆ ಮೀನುಗಾರಿಕಾ ಮಂಗಳೂರಿನ ಇಲಾಖೆ ತಂಡ ಬರ್ತಾಯಿದೆ. ಹಾಗೆ ನಾವು ನಿಯೋಗವನ್ನು ನಮ್ಮ ಮಾನ್ಯ ಸಚಿವರಿಗೆ ನಾವು ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಮನವಿಯನ್ನು ಮಾಡಲಿಕ್ಕೆ ನಾವೊಂದು ನಿಯೋಗವನ್ನು ಹೋಗಲಿಕ್ಕಿದ್ದೇವೆ. ಆದಷ್ಟು ಬೇಗ ಈ ಒಂದು ನಷ್ಟದ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಸರ್ಕಾರವು ನಮ್ಮ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾವು ನಿಮ್ಮ ಮೂಲಕ ನಾವು ಮಾಡ್ತಾಯಿದ್ದೇವೆ.